ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಲ್ಲಪ್ಪನಹಳ್ಳಿ ವೃತ್ತದಲ್ಲಿ ಜಿಲ್ಲಾಡಳಿತದಿಂದ ಶ್ರೀ ವಾಲ್ಮೀಕಿ ನಾಯಕರ ಸಮುದಾಯ ಭವನದ ನಿರ್ಮಾಣಕ್ಕೆ ಭೂಮಿ ಮಂಜೂರಾಗಿದ್ದು, ಕ್ಷೇತ್ರದ ಶಾಸಕರಾದ ಎಚ್.ಡಿ. ರೇವಣ್ಣನವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಎಚ್.ಡಿ. ರೇವಣ್ಣ, ಶ್ರೀ ವಾಲ್ಮೀಕಿ ನಾಯಕರ ಸಮುದಾಯ ಭವನದ ನಿರ್ಮಾಣಕ್ಕೆ ಸುಮಾರು 2 ಕೋಟಿ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ವಾಲ್ಮೀಕಿ ಸಮಾಜದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ನಾಯಕ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ವರದಿ ಮಂಜು ಶ್ರವಣೂರು. ಈಗ 2 ಕೋಟಿ ಕೊಡಿಸಿದ್ದೀನಿ ಜೋರಾಗಿ. ಇಲ್ಲಿ 2 ಕೋಟಿಯ ಕೊಟ್ಟು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ, ಕೆಳಗಡೆ ಡೈನಿಂಗ್ ಹಾಲು, ಮೇಲೆ ಮದುವೆ ಮನೆ, ಅದ್ರ ಮೇಲೆ ಬನ್ರಿ ಎಲ್ಲ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡಿ. ಈಗ ಆಮೇಲೆ ಮದುವೆ ಫಸ್ಟ್ ಫ್ಲೋರು, ಕೆಳಗಡೆ ಡೈನಿಂಗ್ ಹಾಲ್, ಆಮೇಲೆ ಒಂದು 5 ರೂಮ್, ಒಂದು ಹಾಲು, 6 ಸಾಕು ಅಟ್ಯಾಚ್ಡ್ ಬಾತ್ರೂಮ್. ಅವ್ರಿಗೆ ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಯಾರ್ಯಾರು ಸಂಘರಿಗೆ ಅವ್ರು ಮೇಂಟೈನ್ ಮಾಡ್ಕೊಂಡು ಬಾಡಿಗೆ ವಸೂಲಿ ಮಾಡ್ಕೊಂಡು ಮೇಂಟೆನೆನ್ಸ್ ಯಾರಿಗೆ ಯಾವ ಸಮಾಜ ಎಲ್ಲ ಆಯ್ತಾ? ಇಲ್ಲ ಒಂದು ನಿಮಿಷ ಗಣೇಶಣ್ಣ, ಒಂದು ಇದು ಮಾಡ್ತಾರೆ ಎಲ್ಲ ಮಳೆಗೆ